ನೀವು ಸಾವಿರ ಅಲ್ಲ ಲಕ್ಷ ಕೊಟ್ಟರು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗಲಿಕ್ಕಿಲ್ಲ ಈ ಥರದ್ದು ಒಂದು ಫೇಸ್ ವಾಶ್ ಪೌಡರ್. ನಿಮ್ಮ ಮುಖ ಬೆಳ್ಳಗಾಗಬೇಕು, ಕ್ಲಿಯರ್ ಆಗಿರಬೇಕು, ಚಂದ ಇರಬೇಕು ಅಂತಂದ್ಬಿಟ್ಟು ಕೆಮಿಕಲ್ ಇರುವಂಥ ಸೋಪ್ ಫೇಸ್ ವಾಶ್ಗಳನ್ನು ಬಳಸ್ತಾ ಇದ್ರೆ ಹಿಂದೆ ನಿಲ್ಲಿಸಿ ಈ ಹೋಮ್ ಮೇಡ್ ಫೇಸ್ ವಾಶ್ ಪೌಡರನ್ನು ಬಳಸಿ ನೋಡಿ. ಯಾವಾಗಲೂ ಜೀವನ ಪರ್ಯಂತ ನಿಮ್ಮ ಸ್ಕಿನ್ ಸೂಪರ್ ಆಗಿರುತ್ತೆ, ಕ್ಲಿಯರ್ ಇರುತ್ತೆ, ಬೆಳ್ಳಗಿರುತ್ತೆ, ಗ್ಲೋಯಿಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಲೋ ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲ್ ಆಗಿ ನನ್ನ ಮಗಳಿಗೋಸ್ಕರ ರೆಡಿ ಮಾಡಿರುವಂಥ ಫೇಸ್ ವಾಶ್ ಪೌಡರ್ ಇದು. ಅವಳಿಗೆ ಈ ಕೆಮಿಕಲ್ ಇರುವಂಥ ಸೋಪ್ ಆಗಲಿ ಅಥವಾ ಈ ಫೇಸ್ ವಾಶ್ ಆಗಲಿ ಹಾಕೋದು ಬೇಡ. ಅವಳ ಸ್ಕಿನ್ನು ಕ್ಲಿಯರ್ ಇರಬೇಕು ಮತ್ತು ಹೆಲ್ತ್ ಕೂಡ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು. ಬಟ್ ಈಗ ರಿಸಲ್ಟ್ ನೋಡಿ ನಾನು ಕೂಡ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ತುಂಬಾ ಸುಲಭವಾಗಿ ಮನೆಯಲ್ಲೇ ಇದನ್ನ ಮಾಡ್ಬೋದು. ವಿಡಿಯೋ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಟ್ರೈ ಮಾಡಿ, ಮರಿದ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಇದನ್ನು ಮಾಡೋದಕ್ಕೆ ನಮಗೆ ಮೊದಲಿಗೆ 1 ಬೌಲಷ್ಟು ಹೆಸರು ಕಾಳು ಬೇಕಾಗುತ್ತೆ. ಹೆಸರು ಕಾಳು ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುತ್ತೆ. ಅರ್ಧ ಬೌಲಷ್ಟು ಅಕ್ಕಿ ಸ್ಕಿನ್ ಬ್ರೈಟನ್ಗೆ ತುಂಬ ಒಳ್ಳೆಯದು. ಅರ್ಧ ಬೌಲಷ್ಟು ರೋಲ್ಡ್ ಓಟ್ಸ್. ಇದರದ್ದು ಲಿಂಕ್ ಬೇಕಾದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ಆನ್ಲೈನಲ್ಲಿ ಬೇಕಾದರೂ ಸಿಗುತ್ತೆ. ಇದು ಕೂಡ ಸ್ಕಿನ್ನನ್ನು ಸೂತನ್ ಮಾಡೋದಕ್ಕೆ, ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ, ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ಒಳ್ಳೆಯದು. ಸ್ವಲ್ಪ ನಮಗೆ ಗುಲಾಬಿ ಎಸಳು ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಹಾಗೆಯೇ ಸ್ವಲ್ಪ ನಮಗೆ 1 ಮುಷ್ಟಿಯಷ್ಟು ನೀಮ್ ಲೀವ್ಸ್, ಕಹಿ ಬೇವಿನ ಎಲೆ. ಇದು ಸ್ಕಿನ್ನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ, ಪಿಂಪಲ್ಸ್ ಇದ್ದರೆ, ಮಾರ್ಕ್ಸ್ಗಳಿದ್ದರೆ ಅದನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೊದಲಿಗೆ ಹೆಸರು ಕಾಳು ಮತ್ತು ಅಕ್ಕಿಯನ್ನು 3 ರಿಂದ 4 ಸರಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಒಂದು ಅಗಲವಾದ ತಟ್ಟೆಗೆ ಹರಡಿ ಇಡಬೇಕು. ಓಟ್ಸನ್ನು ತೊಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಹಾಗೆಯೇ ತಟ್ಟೆಯಲ್ಲಿ ಹಾಕಿಡ್ಬೋದು. ಹಾಗೆಯೇ ಈ ಗುಲಾಬಿ ಎಸಳು ಅದನ್ನ ಬಿಡಿಸ್ಬಿಟ್ಟು ಮತ್ತು ನೀಮ್ ಲೀವ್ಸನ್ನು ಕೂಡ ಕ್ಲೀನಾಗಿ 3 ಸರಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹರಡಿ 3 ರಿಂದ 4 ದಿನ ಆದರೂ ತುಂಬ ಚೆನ್ನಾಗಿ ಬಿಸಿಲಿಗೆ ಒಣಗಿಸಬೇಕು. ಇದು ಗರಿ ಗರಿ ಆಗಬೇಕು, ಕ್ರಿಸ್ಪಿ ಆಗಬೇಕು. ಒಂದು ವೇಳೆನಾದರೂ ಸ್ವಲ್ಪ ತೇವಾಂಶ ಇದೆ ಅಂತಂದರೆ ಒಂದ್ಸರಿ ಎಲ್ಲದನ್ನು ಬಾಣಲಿಗೆ ಹಾಕಿಬಿಟ್ಟು ಉರಿ ಕಮ್ಮಿ ಇಟ್ಕೊಂಡು ಇದನ್ನ ಕ್ಲೀನಾಗಿ ಒಂಚೂರು ಹುರಿದ್ಕೋಬೇಕು. ಅಂದರೆ ಲೈಟಾಗಿ, ಜಾಸ್ತಿ ಹುರಿಲಿಕ್ಕೆ ಹೋಗಬಾರ್ದು. ಯಾಕಂತಂದರೆ ಇದು ನಮಗೆ ಚೆನ್ನಾಗಿ ಪುಡಿ ಆಗಲಿಕ್ಕೆ ಬೇಕಲ್ವ. ಹಾಗೆ ಇದನ್ನು ಪುಡಿ ಮಾಡಿಕೊಳ್ಳುವಾಗ 1 ಚಮಚದಷ್ಟು ವೈಲ್ಡ್ ಟರ್ಮರಿಕ್, ಕಸ್ತೂರಿ ಮಂಜಲ್ ಪುಡಿ, 1 ಚಮಚದಷ್ಟು ಜ್ಯೇಷ್ಠ ಮದುವಿನ ಪುಡಿ, ಇದಕ್ಕೆ ಮುಲೇತಿ ಅಂತ ಕೂಡ ಹೇಳ್ತಾರೆ, ಅದರ ಪುಡಿಯನ್ನು ಹಾಕ್ಕೊಂಡು ಎಷ್ಟು ಫೈನ್ ಪೇಸ್ಟ್ ಅಂದರೆ ಪುಡಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಫೈನ್ ನೈಸ್ ಪುಡಿ ಮಾಡ್ಕೋಬೇಕು. ಯಾಕಂತಂದರೆ ಮುಖಕ್ಕೆ ಹಚ್ಚಿ ನಾವು ಸ್ಕ್ರಬ್ ಮಾಡೋದಿರುತ್ತೆ, ತುಂಬ ರಫ್ ಇರಬಾರ್ದು, ತುಂಬ ನೈಸ್ ಇರಬೇಕು. ಮನೆಯಲ್ಲಿ 2-3 ಸರಿ ಕ್ಲೀನಾಗಿ ಪುಡಿ ಮಾಡ್ಕೊಳ್ಳಿ. ಹಚ್ಕೊಳ್ಳೋ ಟೈಮಲ್ಲಿ, ಮುಖ ತೊಳ್ಕೊಳ್ಳೋ ಟೈಮಲ್ಲಿ ಚಿಟಿಕೆಯಷ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಬಿಟ್ಟು 2 ನಿಮಿಷ ಜೆಂಟಲಾಗಿ ಮಸಾಜ್ ಮಾಡಿ ತೊಳ್ಕೊಳ್ಳುವಂಥದ್ದು. ಯಾವುದೇ ಸ್ಕಿನ್ ಟೈಪ್ ಅವ್ರಿಗೆ ಇದು ಏನು ಪ್ರಾಬ್ಲಮ್ ಆಗಲ್ಲ, ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು. ಇದನ್ನ ರೆಗ್ಯುಲರ್ ಆಗಿ ದಿನಕ್ಕೆ 1 ಸರಿ ಉಪಯೋಗ ಮಾಡೋದ್ರಿಂದ ಬಂಗು ಮಾರ್ಕ್ ಇರ್ಬೋದು, ಮೊಡವೆ ಕಲೆಗಳಿರ್ಬೋದು, ಮೊಡವೆ ಇರ್ಬೋದು, ಸನ್ ಟ್ಯಾನ್ ಇರ್ಬೋದು, ಸನ್ಬರ್ನ್ ಇರ್ಬೋದು, ಅನ್ಇವನ್ ಟೋನ್ ಇರ್ಬೋದು, ಎಲ್ಲದೂ ಕ್ಲಿಯರ್ ಆಗಿ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ. ಮುಖ ತೊಳೆದಾದ ನಂತರ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳೋಕ್ಕೆ ಮರಿಬೇಡಿ. ಹಾಗೆ ನಿಮಗೆ ಮಾಯ್ಶ್ಚರೈಸರ್, ಈ ಜ್ಯೇಷ್ಠ ಮಧು, ಹಾಗೆಯೇ ಓಟ್ಸ್ದು ಲಿಂಕ್ ಎಲ್ಲ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.